ಕಿದ್ಮಾ ಫೌಂಡೇಶನ್ ರಾಜ್ಯ ಸಂಚಾಲಕರು ಅಮೀರ್ ಬನ್ನೂರ್ರಿಗೂ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಗೌರವ ಅರ್ಪಣೆ ಸಂದಾಯರು. ಈ ಪೊರ್ತು ಪಾತೆರ್ನ ಇಸ್ಮಾಯಿಲ್ ಶಾಫಿ ಯುವ ವಾಗ್ಮಿ ಸಮಾಜ ಸೇವಕರು ಅಮೀರ್ ಬನ್ನೂರ್ನ ಪುದರು ಕಿದ್ಮಾ ಫೌಂಡೇಶನ್ ರಾರಾಜಿಸ ಹೊಂದಿತದು. ಕಿದ್ಮಾ ಫೌಂಡೇಶನ್ ಪ್ರತಿಯೊಂದು ಬೇಲೆ ಮಲ್ತೊಂದು ಎಡ್ಡೆ ಸಮಾಜ ಸೇವಕರಾತೆರು ಇಂಚಿನ ಪ್ರತಿಭೆಲು ದುಂಬು ಬರಡಾಂಡ ನಮ್ಮಂಚಿನ ಸಂಘಟನೆಲು ಪ್ರೋತ್ಸಾಹ ಕೊರರು. ಅಮೀರ್ ಬನ್ನೂರು ದುಂಬುದ ದಿನಕ್ಲೆಡು ರಾಜಕೀಯ ವ್ಯಕ್ತಿಯಾದ ಮೂರ್ದು ಬರಡ ಬಂಡು ತೆರಿಪಾಯಿರು. ಇವತ್ತು ನಮ್ಮ ಮನೆಗೆ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಕಿದ್ಮಾ ಫೌಂಡೇಶನ್ನ ರಾಜ್ಯ ಸಂಚಾಲಕರಾದ ಅಮೀರ್ ಬನ್ನೂರವರು ಮನೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ನಾವು ಅಮೀರ್ ಬನ್ನೂರು ಒಬ್ಬ ಯುವ ನಾಯಕ ಹಾಗೂ ಯುವ ವಾಗ್ಮಿ, ಅದೇ ಥರ ಸಮಾಜ ಸೇವಕರು ಕೂಡ ಹೌದು. ಅಮೀರ್ ಬನ್ನೂರು ಎಂಬ ಒಂದು ಹೆಸರು ಕಿದ್ಮಾ ಫೌಂಡೇಶನಲ್ಲಿ ತುಂಬ ರಾರಾಜಿಸ್ತಾ ಇದೆ. ಯಾಕೆಂದರೆ ಕಿದ್ಮಾ ಫೌಂಡೇಶನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈಗ ರಾಜ್ಯ ಸಂಚಾಲಕರಾಗಿ ಕೂಡ ಸೇವೆ ಮಾಡುತ್ತಾ ಇರುವ ಅಮೀರ್ ಬನ್ನೂರವರು ಒಬ್ಬ ಉತ್ತಮ ಸಮಾಜ ಸೇವಕರು. ಇವರು ಯಾವುದೋ ವಿಷಯ ಮಾತಾಡಲಿಕ್ಕೆ ನನ್ನ ಮನೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ನಾವು ಇವರಿಗೊಂದು ಶಾಲು ಹೊದಿಸಿ ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಇಂಥ ಪ್ರತಿಭೆಗಳು ಮುಂದೆ ಬರಬೇಕಾದ್ರೆ ನಮ್ಮಂಥ ಸಂಘಟನೆಗಳು ಅದಕ್ಕೆ ಪ್ರೋತ್ಸಾಹ ನೀಡಿದರೆ ಇವರ ಪ್ರತಿಭೆಗಳು ಹೊರ ಬರುತ್ತದೆ. ಆದ್ದರಿಂದ ಪ್ರತಿಯೊಂದು ಸಂಘಟನೆಯವರು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಊರಲ್ಲಿ ತುಂಬ ಪ್ರತಿಭಾವಂತ ಯುವಕರಿದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹವನ್ನು ನಾವು ನೀಡುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಇಂಥ ಯುವ ಉತ್ಸಾಹಿ ತರುಣರು ಮುಂದೆ ಬಂದು ಸಮಾಜ ಸೇವೆಗಳನ್ನು ಮಾಡಲು ತುಂಬ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗ್ತದೆ. ಆದ್ದರಿಂದ ಅಮೀರ್ ಬನ್ನೂರವರು ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ದೊಡ್ಡ ರಾಜಕೀಯ ವ್ಯಕ್ತಿ ಕೂಡ ಆಗಿ ಬರಬೇಕೆಂದು ನನ್ನ ಒಂದು ಆಶಯವಾಗಿದೆ. ಉತ್ತಮ ವಾಗ್ಮಿ ಕೂಡ, ಸಂಘಟನಾ ಛತ್ರರು ಕೂಡ ಆಗಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಮನೆಗೆ ಅವರು ಭೇಟಿ ಕೊಟ್ಟಿದ್ದರು. ಈ ಭೇಟಿಯ ಒಂದು ಉದ್ದೇಶ ನಮ್ಮ ಒಂದು ಸಂಘಟನಾತ್ಮಕವಾಗಿ ಒಂದು ಮಾತುಕತೆ ಮಾಡಲಿಕ್ಕೆ ಇತ್ತು. ಆದ್ದರಿಂದ ಅವರ ಈ ಭೇಟಿಯು ನಮ್ಮ ಸಂಘಟನೆ ಕೂಡ ಒಂದು ಉತ್ತಮ ಸಂಘಟನೆ ಬೆಳೆಯಲಿಕ್ಕೆ ಅವರಿಂದ ಕೆಲವು ಆದೇಶಗಳನ್ನು ಅವರ ಕಿವಿ ಮಾತುಗಳನ್ನು ಕೂಡ ನಾನು ಇವತ್ತು ಕೇಳಲಿದ್ದೇನೆ. ಆದ್ದರಿಂದ ಇನ್ಶಾ ಅಲ್ಲಾ ಅಮೀರ್ ಮುಂದಿನ ದಿನಗಳಲ್ಲಿ ಸಂಘಟನಾ ಒಬ್ಬ ಚತುರರಾಗಿ, ಒಬ್ಬ ರಾಜಕೀಯ ನಾಯಕರು ಆಗಿ, ಸಮಾಜ ಸೇವಕರು ಕೂಡ ಆಗಿ ಹೊರ ಬರಬೇಕೆಂದು ನಾನು ಈ ಮೂಲಕ ಅವರಿಗೆ ದುವಾ ಮಾಡುತ್ತಿದ್ದೇನೆ. ಸಂಘಟನಾತ್ಮಕವಾದ, ರಾಜಕೀಯವಾದ, ಶೈಕ್ಷಣಿಕವಾದ ಮಾತಾ ಕ್ಷೇತ್ರಲೆಡು ಒಂಜಿ ಬಲಿಷ್ಠ ಸಮುದಾಯದ ಮಾರ್ಪಾಡು ಮಲ್ಪೆರೆ ದುಂಬುದ ದಿನಕ್ಲೆಡು ನಮ್ಮಲ ಕಾರ್ಯಕ್ರಮ ನಡಪಾವಡು ಪಂಡದು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ವತಿರ್ದು ಯೋಜನೆ ಅಟನೆ ಮಲ್ದ ಪಂಡದು ಅಮೀರ್ ಬನ್ನೂರು ತೆರಿಪಾದು ಗೌರವ ಸಾಯನಕ್ಕೆ ಸೊಲ್ಮೆ ಸಂದಾಯರು. ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರ ಮನೆಗೆ ನಾನು ಇವತ್ತು ಭೇಟಿ ಮಾಡಿದೆ. ಬೆಳಿಗ್ಗೆ ಸೈಯದ್ ಮದನಿ ದರ್ಗಾದಲ್ಲಿ ಜಿಯಾರತ್ ಮಾಡಿಕೊಂಡು ಅವರ ಮನೆಗೆ ಇವತ್ತು ನಾನು ಭೇಟಿ ಮಾಡಿದ. ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಮುಸಲ್ಮಾನ ಮುಖಂಡರು ನಮ್ಮ ಸಮುದಾಯಕ್ಕೆ ಏನು ಮಾಡ್ಕೋಬೇಕು, ಸಂಘಟನಾತ್ಮಕವಾಗಿಯೂ, ರಾಜಕೀಯವಾಗಿಯೂ, ಶೈಕ್ಷಣಿಕವಾಗಿಯೂ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಬಲಿಷ್ಠ ಸಮುದಾಯವನ್ನಾಗಿ ಮಾರ್ಪಡಿಸಲು ಮುಂದಿನ ದಿನಗಳಲ್ಲಿ ನಾವು ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು, ಯಾವ ಚಳವಳಿಗಳನ್ನು ಹಮ್ಮಿಕೊಳ್ಬೇಕು ಎಂಬಿತ್ಯಾದಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯ ಸಂಘಟನೆ ಮೂಲಕ ನಾವು ಒಂದು ಯೋಜನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಇವತ್ತು ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರತಿಭೆಗೆ ಗೌರವಿಸಿ ಸನ್ಮಾನ ಮಾಡಿದ್ದಾರೆ. ಎಲ್ಲದಕ್ಕೂ ನಾನು ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ರಬ್ಬು ಸುಬ್ಹಾನಹು ವ ತಆಲ ಒಂದು ಯಶಸ್ಸನ್ನು ಕರುಣಿಸಲಿ. ಶಾಫಿ ಬಬ್ಬುಕಟ್ಟೆ ಅವರು ಮಾಡಿರತಕ್ಕಂತಹ ಎಲ್ಲ ಸೇವೆಗಳು ಅಲ್ಲಾಹು ಕಬೂಲ್ ಮಾಡಲಿ. ಅವರಿಗೆ ಒಂದು ರಾಜಕೀಯ ಭವಿಷ್ಯವಾಗಿ ಅಲ್ಲಾಹು ಒಂದು ಉತ್ತುಂಗವನ್ನು ನೀಡಲಿ ಎಂಬುದನ್ನು ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯಾಗಿ ನಾನು ನೀಡ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ.